ಬಿಜೆಪಿ ಮುಖಂಡರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಾನು ಪಂಡಿನ ಪರಕೆನ್ ಸಂದಾದೇರು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ ಕಟ್ಟ ಅಭಿಮಾನಿಯಾದುಪ್ಪುನ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಯಡಿಯೂರಪ್ಪರನ ಮಗೆ ಬಿವೈ ವಿಜಯೇಂದ್ರ ಆಯ್ಕೆಯಾಂಡ ಮೈಸೂರದ ಚಾಮುಂಡಿ ಅಪ್ಪೆಗೂ ನೂತೆನ್ಮ ತಾರಾಯ್ದ ಪರಕೆಲ್ನ ಪಂದಿತ್ತೇರು. ತನ್ನ ಪರಕೆದ ಫಲ ಈಡೇರ್ನ ಕುಸಿಟ್ಟು ಬಿವೈ ವಿಜಯೇಂದ್ರರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಆಯ್ಕೆಯಾಯನ ಕುಸಿಟ್ಟು ತನ್ನ ಬೆಂಬಲಿಗರನ ಒಟ್ಟಿಗೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಗ ಪೋದು ಚಾಮುಂಡೇಶ್ವರಿ ಅಪ್ಪೆಗೂ ನೂತೆನ್ಮ ತಾರಾಯ್ದ ಪರಕೆ ಸೇವೆನ್ ಸಂದಾದೇರು. ಬಿಜೆಪಿದ ರಾಷ್ಟ್ರೀಯ ನಾಯಕರು ಬಿವೈ ವಿಜಯೇಂದ್ರರನ್ನು ಅಧ್ಯಕ್ಷರಾದ ಆಯ್ಕೆ ಮಲ್ತಿನ ದಿಂಜ ಖುಷಿ ಆತಂಡು. ಒಬ್ಬೇ ರೀತಿಯ ಸವಾಲನ್ನು ಎದುರಿಸಾವನ ಯುವ ನಾಯಕರು ಬಿಜೆಪಿಗೆ ತಿಕ್ಕದಿರು. ಅರೆನ ನಾಯಕತ್ವಡು ಬಿಜೆಪಿ ನನಲಾತು ಬುಲೆವಾಡ ಪಂಡದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯರು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಬಿವೈ ವಿಜಯೇಂದ್ರ ಯಡಿಯೂರಪ್ಪರವರು, ನಾನೊಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದೆ, ನಮ್ಮ ಅಣ್ಣ ವಿಜಯೇಂದ್ರನ್ನ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಬೇಕು, ಅವರ ಪದಗ್ರಹಣ ಕಾರ್ಯಕ್ರಮ ಆಗಬೇಕು. ಆ ಬಳಿಕ ನಾನಿಲ್ಲಿಗೆ ಬಂದು ಒಂದು 108 ತೆಂಗಿನಕಾಯಿ ನಮ್ಮ ಇತಿಹಾಸ ಪ್ರಸಿದ್ಧವಾದಂಥ ತಾಯಿ ಜಗನ್ಮಾತೆ ಚಾಮುಂಡಿಯ ಈ ಒಂದು ಕ್ಷೇತ್ರದಲ್ಲಿ ಬಂದು ತೆಂಗಿನಕಾಯಿ ಹೊಡೆಯಬೇಕು ಅಂತೇಳಿ ಮನಸ್ಸನ್ನು ಅಂದುಕೊಂಡಿದ್ದೆ. ಅದನ್ನು ಇವತ್ತು ನಾನು ನೆರವೇರಿಸಿದ್ದೆ. ಬಹಳ ಖುಷಿ ಆಗ್ತಿದೆ. ವಿಜಯೇಂದ್ರನಂತವರ ಒಬ್ಬ ಯುವ ನಾಯಕ ನಮ್ಮ ಪಾರ್ಟಿಗೆ ರಾಜ್ಯಾಧ್ಯಕ್ಷರಾಗಿ ಸಿಕ್ಕಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನಾದರೂ ಭಾವಿಸ್ತೇನೆ. ಬಹಳ ಮುಖ್ಯವಾಗಿ ವಿಜಯೇಂದ್ರ ಯಡಿಯೂರಪ್ಪನವರು ಬಹಳಷ್ಟು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿ ತನ್ನ ಕೆಲಸವನ್ನು ಮಾಡಿ ಪಾರ್ಟಿಯ ಬೇರೆ ಬೇರೆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಪಾರ್ಟಿಯ ಉಪಾಧ್ಯಕ್ಷರಾಗಿ ಈಗ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ನಮ್ಮ ಪಾರ್ಟಿಯ ಕೇಂದ್ರದ ವರಿಷ್ಠರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ಎಲ್ಲ ನಮ್ಮ ರಾಷ್ಟ್ರ ನಾಯಕರು ಸೇರಿ ಇವತ್ತು ವಿಜಯೇಂದ್ರ ಯಡಿಯೂರಪ್ಪರವರನ್ನ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ನೇಮಕ ಮಾಡಿರುವಂತಹದ್ದು ನಮ್ಗೆಲ್ಲರಿಗೂ ಕೂಡ ನಾನು ಆಗ ಹೇಳಿದಂತೆ ಬಹಳಷ್ಟು ಸಂತೋಷದಾಯಕವಾದ ವಿಚಾರ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವಿಧಾನಸಭೆ ಕಳೆದ ಚುನಾವಣೆ ನಡೆದ ಬಳಿಕ 6 ತಿಂಗಳ ಬಳಿಕ ನಮ್ಮ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದ ಗೊಂದಲ ಇತ್ತು. ಯಾರು ರಾಜ್ಯಾಧ್ಯಕ್ಷರು, ಯಾರು ವಿಪಕ್ಷದ ನಾಯಕರು, ಅದರಲ್ಲೂ ಕೂಡ ಬಹಳ ಗೊಂದಲ ಇದ್ದದ್ದು ನಮ್ಮ ಆಡಳಿತ ಪಕ್ಷದ ಇರತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ. ಇವತ್ತೆಲ್ಲರಿಗೂ ಕೂಡ ಮನವರಿಕೆಯಾಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಸಮರ್ಥ ನಾಯಕರು, ಎಲ್ಲ ಯಾವುದೇ ರೀತಿಯಾದ ಸವಾಲನ್ನ ಎದುರಿಸಿ ನಿಲ್ಲತಕ್ಕಂಥ ಒಬ್ಬ ಯುವ ನಾಯಕರು ನಮಗೆ ರಾಜ್ಯಾಧ್ಯಕ್ಷರಾಗಿ ಸಿಕ್ಕಿರುವಂತಹದ್ದು ನಮ್ಮ ಇಡೀ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಕಾರ್ಯಕರ್ತ ಬಂಧುಗಳಿಗೆ ಬಹಳ ಖುಷಿಯಾಗಿದೆ. ನೀವೆಲ್ಲರೂ ಕೂಡ ಗಮನಿಸಿರಬಹುದು, ಅವರು ರಾಜ್ಯಾಧ್ಯಕ್ಷರು ಅಂತೇಳಿ ಕೇಂದ್ರದಿಂದ ಘೋಷಣೆ ಆದ ತಕ್ಷಣ ಅಲ್ಲಲ್ಲಿ ಇಡೀ ರಾಜ್ಯದಾದ್ಯಂತ ಒಂದು ರೀತಿಯ ಸಂಚಲನ ಮೂಡಿದ್ದನ್ನು ನಾವು ಕಂಡಿದ್ದೇವೆ. ಬರತಕ್ಕಂಥ ದಿನಗಳಲ್ಲಿ ಏನು ಈ ಕಾಂಗ್ರೆಸ್ಸಿನ ಈ ಒಂದು ದುರಾಡಳಿತ ಇದೆ, ಇದನ್ನ ಎದುರಿಸಿ ಇದಕ್ಕೆ ತಕ್ಕ ಉತ್ತರವನ್ನು ನೀಡಿ ಬರತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತಹದ್ದು ಶತಸಿದ್ಧ ಅಂತ ಕ್ಷೇತ್ರದ ಸನ್ನಿಧಿಯಲ್ಲಿ ನಿಂತು ನಾನು ಈ ಸಂದರ್ಭದಲ್ಲಿ ಬಹಳ ಭಕ್ತಿಯಿಂದ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ವಿಚಾರವನ್ನ ತಿಳಿಸುತ್ತಾ, ಬಹಳ ಮುಖ್ಯವಾಗಿ ಬಿವೈ ವಿಜಯೇಂದ್ರ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈಗ ಬಹಳ ಮನಸ್ಸಿನಲ್ಲಿ ಗೊಂದಲ ಇದ್ದದ್ದು ರಾಜ್ಯಾಧ್ಯಕ್ಷರು ಯಾರು, ವಿಪಕ್ಷ ನಾಯಕರು ಎರಡೂ ಕೂಡ ಆಗಿದೆ.